ನಮಸ್ಕಾರ ಸ್ನೇಹಿತರೆ, ನಾವು ಮೊನ್ನೆ ಒಂದು ದೇವಸ್ಥಾನ ಹೋದ್ವಿ. ಎಲ್ಲರ ವಿಡಿಯೋಗಳು ನೋಡಿದ್ರೆ ತುಂಬ ಖುಷಿ ಪಟ್ಟಿದ್ದೀರಿ. ಇವತ್ತು ಅದೇ ರೀತಿ ಒಂದು ವಿಶೇಷವಾದಂಥ ದೇವಸ್ಥಾನ, ಹಾಗೆ ತುಂಬ ಜನ ಗೊತ್ತಿಲ್ಲ, ತುಂಬ ಒಳಗಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನಾನು ಬಂದಿರುವಂಥ ದೇವಸ್ಥಾನ ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಮುಗುಳಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ. ಲಾಸ್ಟ್ ಟೈಮ್ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ಹೋಗಿದ್ವಿ, ಮಾಣೂರು ಅಂತ ನೀರ್ಮಾರದ ಹತ್ರ. ಅಲ್ಲಿ ರೀತಿಯು ಇಲ್ಲಿ ಸಹ ಹಲವಾರು ವಿಶೇಷತೆಗಳಿದೆ. ನಾನು ಆಲ್ರೆಡಿ ಈಗ ಸ್ವಲ್ಪ ಭಟ್ರ ಹತ್ರ ಮಾತಾಡ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಇವತ್ತಿಲ್ಲಿ ಬರಲಿಕ್ಕೆ ಕಾರಣ ಸೌಮ್ಯ. ಯಾಕಂತಂದರೆ ಸೌಮ್ಯನ ತಾಯಿಯ ಮನೆ ಹತ್ರ ಇರುವಂಥ ಈ ದೇವಸ್ಥಾನ ತುಂಬ ಸಲ ಹೋಗುವಂತ ಹೇಳಿದ್ಲು, ಬಟ್ ನಾನು ಹೋಗ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಆ ಕಾಲ ಕೂಡಿ ಬಂದಿದೆ ಅಂದ್ಕೊಳ್ತೀನಿ. ನಾವು ಇವತ್ತು ಬಂದ್ವಿ ಇಲ್ಲಿಗೆ. ಸೌಮ್ಯ ಸಹ ಇದ್ದಾಳೆ, ಕ್ಯಾಮ್ರಾ ಇಟ್ಕೊಂಡಿದ್ದಾಳೆ ಅಲ್ಲಿ. ಇವತ್ತು ಇಲ್ಲಿ ಬಂದ್ವಿ. ತುಂಬ ಇಂಟೀರಿಯರ್ ಇದೆ. ನಾನು ನಿಮಗೆ ಲೊಕೇಶನ್ನು ಹಾಗೆ ಇಲ್ಲಿ ಅಡ್ರೆಸ್ ಎಲ್ಲದು ನಿಮ್ಗೆ ನಾನು ಹೇಳ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಸಹ ಅದನ್ನು ನೋಡ್ಕೋಬೋದು. ಹಾಗೆಯೇ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ನೀವು ಆ ವಿಡಿಯೋಗಳನ್ನ ಮಿಸ್ ಮಾಡಿದ್ರೆ ನೋಡ್ಲಿಕ್ಕೆ ಸಹ ಬಹುದು. ನಾವು ಇನ್ನೂ ಪ್ಲ್ಯಾನ್ ಇದೆ, ಇದೇ ರೀತಿಯ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ದೇವಸ್ಥಾನಗಳು ಹೋಗ್ತೀವಿ. ತುಂಬ ಇಂಟೀರಿಯರ್ ಇರುವಂಥದ್ದು, ಹಾಗೆಯೇ ತುಂಬ ಪುರಾತನವಾಗಿರುವಂಥದ್ದು, ಹಾಗೆಯೇ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಹಲವಾರು ದೇವಸ್ಥಾನಗಳು ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮದೇ ಯಾವುದೋ ಸಜೆಷನ್ಸ್ ಇದ್ದರೆ ಆ ಸಜೆಷನ್ಸ್ ನಮ್ಮ ಕಮೆಂಟಲ್ಲಿ ತಿಳಿಸ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿ ಅಲ್ಲಿ ಸಹ ನನಗೆ ನೀವು ಮೆಸೇಜ್ಗಳನ್ನ ಹಾಕಿದರೆ ಖಂಡಿತವಾಗ್ಲೂ ನಿಮ್ಮಲ್ಲಿಗೂ ಸಹ ನಾವು ಖಂಡಿತವಾಗ್ಲೂ ಬರ್ತೀವಿ. ಓಕೆ ಸ್ನೇಹಿತರೆ, ನಾವಿನ್ನು ಒಳಗೆ ಹೋಗಿ ದೇವರನ್ನೆಲ್ಲ ನೋಡೋಣ. ದೇವಸ್ಥಾನವನ್ನು ಕ್ಲಿಯರ್ ತೋರಿಸ್ತೀನಿ, ಬಟನ್ನೆಲ್ಲ ಮಾತಾಡ್ಸ್ಕೊಂಬರೋಣ. ನೋಡಿದ್ದು ದೇವಸ್ಥಾನದ ಅಡ್ರೆಸ್ಸಲ್ಲಿದೆ. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಮುಗುಳಿಯ ಸಜಿಪ ಮುನ್ನೂರು ಗ್ರಾಮ ಮತ್ತು ಅಂಚೆ, ಬಂಟ್ವಾಳ ತಾಲೂಕು. ನಾನು ಡಿಸ್ಕ್ರಿಪ್ಷನಲ್ಲಿ ಈ ದೇವಸ್ಥಾನದ ಲೊಕೇಶನ್ ಹಾಕಿರ್ತೀನಿ, ಬರೋವರಿಗೆ ತುಂಬ ಈಸಿ ಆಗಲಿ ಅಂತ ಹೇಳಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ, ಹಾಗೆಯೇ ಸಾಧ್ಯ ಆದರೆ ದೇವಸ್ಥಾನಗಳಿಗೆ ಬಂದು ಇಲ್ಲಿಯ ದೇವರ ದರ್ಶನ ಮಾಡಿ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗುವಂಥದ್ದು ಅಂತಂದರೆ ಇಲ್ಲಿಯ ಕ್ಲೈಮೇಟ್. ನಾನು ಪುನಃ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಮುಂಭಾಗದಲ್ಲಿ ಹೊಳೆ ಇದೆ, ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ಇಳ್ಲಿಕ್ಕೆ ಆಗುತ್ತೆಲ್ಲ ಗೊತ್ತಿಲ್ಲ, ಸ್ನಾನ ಗೀನ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಯಾಕಂದರೆ ಸ್ವಲ್ಪ ಗುಂಡಿ ಇದ್ದ ಹಾಗೆ ಇದೆ ಅಲ್ಲಿ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ನಾಗನ ಕಟ್ಟೆ ಇದೆ, ಹಾಗೆಯೇ ಇನ್ನೊಂದು ದೇವರು ಇದೆ. ಎರಡು ದೇವರಲ್ಲಿ ಬ್ಯಾಕ್ ಸೈಡ್ ಇದೆ. ನನಗೆ ಇನ್ನೊಂದು ದೇವರ ಹೆಸರು ಮರ್ತೋಯ್ತು ನೋಡಿ. ಇಲ್ಲಿ ಎರಡು ಇದೆ. ಒಂದು ಶ್ರೀ ವಾಸುಕಿ ನಾಗದೇವರು ಅಂತ ಹೇಳಿ ಇಲ್ಲಿರುವಂಥದ್ದು. ಇನ್ನೊಂದು ಪಕ್ಕದಲ್ಲಿ ಇರುವಂಥದ್ದು ಶ್ರೀವನ ಶಾಸ್ತ್ರ ದೇವರು ಅಂತ. ಇದು ದೇವಸ್ಥಾನದ ಹಿಂಭಾಗ. ಸ್ನೇಹಿತರೆ, ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿ ಒಂದು ಚಾರಿತ್ರಿಕ ಹಿನ್ನೆಲೆ ಇರುತ್ತೆ, ಹಾಗೆ ಅಲ್ಲಿ ಒಂದು ಮಹಿಮೆ ಅಂತ ಇರುತ್ತೆ. ಅದೇ ರೀತಿ ಇಲ್ಲಿನೊಂದು ದೇವಸ್ಥಾನಕ್ಕೂ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ. ಅದು ಏನು ಎತ್ತ ಅನ್ನೋದು ನಾವು ಭಟ್ರ ಮುಖಾಂತರ ನಾವು ಕೇಳ್ಕೊಳ್ಳೋಣ. ಆಗಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಗುಳಿಯ ಸುಬ್ರಹ್ಮಣ್ಯ ದೇವಸ್ಥಾನ ಬಂಟ್ವಾಳದಿಂದ 7 ಕಿಲೋಮೀಟರ್ ಅಂತರದಿರುವ ಮೆಲ್ಕಾರಿಂದ ಕಂದೂರು ಕ್ರಾಸ್ ಆಗಿ ಬಂದು ಗುಡ್ಡದಲ್ಲಿ ಬಂದು ನೇತ್ರಾವತಿ ತಟದಲ್ಲಿ ಸುಬ್ರಹ್ಮಣ್ಯೇಶ್ವರ ಹಾಗೆ ನಾಗ ಸುಬ್ರಹ್ಮಣ್ಯ ಇರುವಂಥ ಒಂದೇ ಮೂರ್ತಿಗೆ 3 ದೇವರ 3 ಪೂಜೆ ನಿತ್ಯವೂ ನಡೀತದೆ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, ನಾನು ಕಳೆದ 13 ವರ್ಷದಿಂದಲೂ ಇಲ್ಲಿಯ ಜಾಬಿನಲ್ಲಿದ್ದೇನೆ. ಭಕ್ತರು ಏನು ಈ ಸನ್ನಿಧಾನದಲ್ಲಿ ಬೇಡಿಕೊಂಡಿದ್ದಾರೆ ಅದನ್ನೆಲ್ಲ ಈಡೇರಿಸಿಕೊಟ್ಟಿದ್ದಾನೆ, ಅನುಗ್ರಹಿಸಿದ್ದಾನೆ. ಹಾಗೆ ಉದ್ಯೋಗ, ಹಾಗೆ ಮದುವೆ ಪ್ರಸ್ತಾವ, ಮತ್ತು ವಿದ್ಯೆ, ಯಾವ ವಿಷಯದಲ್ಲಿ ಭಗವಂತನಲ್ಲಿ ಬೇಡ್ಕೊಂಡಿದ್ದಾರೆ ಸುಬ್ರಹ್ಮಣ್ಯೇಶ್ವರ ದೇವರು ಈಡೇರಿಸಿದ್ದಾನೆ. ಬಟ್ ಹಾಗೆ ಇದು ಎಷ್ಟು ಪುರಾತನವಾದ ದೇವಸ್ಥಾನ? ಇದು ಅಂದಾಜು ಒಂದು 800 ವರ್ಷದ ಪುರಾತನ ದೇವಾಲಯ. ಹಾಗೆ ಇಲ್ಲಿಯ ವಿಶೇಷತೆ ಏನೆಂದರೆ ಬ್ರಹ್ಮಕಲಶ ಆಗಿ
ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆ ಕಾರ್ಣಿಕ ದೇವರು, ಇದರ ಮೂಲ ಏನು ಅಂತಾರೆ ಕಾರ್ಣಿಕ ದೇವರು. ಕಾರ್ಣಿಕ ಅಂತ ಹೇಳಿದರೆ ಏನು ಭಗವಂತನಲ್ಲಿ ಬೇಡಿಕೊಂಡಿದ್ದಾರೆ ಅದನ್ನೆಲ್ಲ ಭಗವಂತ ಈಡೇರಿಸಿಕೊಟ್ಟಿದ್ದಾನೆ, ಅನುಗ್ರಹಿಸಿದ್ದಾನೆ. ಹಾಗೆ ಮುಂದೂ ಸಹ ಇದನ್ನ ಭಗವಂತ ಈಡೇರಿಸಿಕೊಡ್ತಾನೆ, ಅನುಗ್ರಹಿಸ್ತಾನೆ. ಹಾಗೆ ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಭಕ್ತಿಯಿಂದ ಸನ್ನಿಧಾನದಲ್ಲಿ ಬಂದು ಪ್ರಧಾನ ಅರ್ಚಕರ ಮುಖಾಂತರ ದೇವರಲ್ಲಿ ಬೇಡಿಕೊಂಡಾಗ ಎಷ್ಟು 199 ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಹಾಗೇನೆ ಪೂಜೆ ಸಮಯ ಅಂತ ಏನಾದರೂ ಇದೆಯಾ? ಪೂಜೆ ಸಮಯ ಅಂತ ಹೇಳಿದರೆ ಬೆಳಿಗ್ಗೆ 8 ಗಂಟೆಯಿಂದ 8:30 ಪ್ರಾತಃ ಕಾಲ ಪೂಜೆ. ಹಾಗೆ ಮಧ್ಯಾಹ್ನ 12ರಿಂದ 12:30. ಬೆಳಗಿನ ಸೇವೆ ಅಂತ ಹೇಳಿದರೆ ಹಣ್ಣುಕಾಯಿ ಸಮರ್ಪಣೆ ಮತ್ತು ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ವಂಡಾಭಿಷೇಕ ಇವನ್ನೆಲ್ಲ ಒಳಗೊಂಡಂಥ ಬೆಳಗಿನ ಸೇವೆ. ಮಧ್ಯಾಹ್ನ ಅನ್ನ ನೈವೇದ್ಯ, ಹಣ್ಣುಕಾಯಿ ಸಮರ್ಪಣೆ. ಹಾಗೆ ರಾತ್ರಿ 7ರಿಂದ 7:30 ನಿತ್ಯವೂ 3 ಪೂಜೆ, 3 ದೇವರು. ಒಂದೇ ಮೂರ್ತಿಗೆ 3 ದೇವರು, ನಿತ್ಯವೂ 3 ಪೂಜೆ. ಇವತ್ತಿನವರೆಗೆ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ನಮಗೂ ಒಳ್ಳೇದು ಮಾಡಿದ್ದಾನೆ. ಮುಂಬರುವ ಎಲ್ಲ ಭಕ್ತರಿಗೂ ಸಹ ಭಗವಂತ ಒಳ್ಳೇದು ಮಾಡಿಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಹಾಗಾದ್ರೆ ವರ್ಷದ 365 ದಿನನೂ 365 ದಿವಸನೂ ಪೂಜೆ ಇದೆ ನಮ್ಮಲ್ಲಿ. ಯಾವ ವಿಷಯಕ್ಕೂ ನನಗೆ ಸೂತಕ ವಗೇರೆ ಬಂದಾಗ ಮಾತ್ರ ನಾನು ಹೊರಗೆ ನಿಲ್ತೇನೆ ಹೊರತು ಮುಂದೆ ಯಾವ ವಿಷಯಕ್ಕೂ ಇಲ್ಲಿವರೆಗೂ ಸಹ ನನಗೂ ಅನಾರೋಗ್ಯ ಅಂತೇಳಿ ಬರಲೇ ಇಲ್ಲ. ಆರೋಗ್ಯದಲ್ಲಿಯೂ ಅನುಗ್ರಹ ಮಾಡಿದ್ದಾನೆ. ಹಾಗೆ ನಿತ್ಯವೂ ಆ ಟೈಮಿಗೆ, ಇವತ್ತು ನೋಡಿ ಈ ಟೈಮಿಗೆ ನಿಂತಿದೆ, ಹೌದಾ? ಇದೇ ರೀತಿ ನಿತ್ಯವೂ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಒಳ್ಳೆ ಉತ್ತಮ ಆಡಳಿತ ಕಮಿಟಿ ಇದೆ, ಉತ್ತಮ ಸಹಕಾರ ಇದೆ. ಹಾಗೆ ಭಕ್ತರ ಸಹಕಾರವು ತುಂಬ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಈಗ ಹಾಗೆ ಒಂದು ದೂರದವರೆ ಬರ್ಲಿಕ್ಕೆ ಒಂದು ಮಾರ್ಗ ಹೇಳಿದ್ರೆ ಮೆಲ್ಕಾರಿನ ಪಾಯಿಂಟ್, ಹೈವೇಯ ಮೆಲ್ಕಾರಿಂದ ಚೇಳೂರು ಹೋಗೋ ರೋಡಿಗೆ ಮೆಲ್ಕಾರಿಂದ 2 ಕಿಲೋಮೀಟರ್ ಅಂತರದಲ್ಲಿ ಕಂದೂರಿನಿಂದ ರೈಟ್ ಸೈಡಿಗೆ ನೇರಕ್ಕೆ ಗುಡ್ಡದಲ್ಲಿ ಬಂದು ನೇತ್ರಾವತಿ ತಟದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಇದೆ. ಅಲ್ಲಿ ಒಂದು ಬೋರ್ಡ್ ಸಹ ಇದೆ. ಬೋರ್ಡು ಇದೆ. ಎಲ್ಲ ವ್ಯವಸ್ಥೆಗಳಿದ್ದಾವೆ. ಉತ್ತಮ ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ. ಎಲ್ಲ ವಿಶೇಷತೆಗಳು, ಸವಲತ್ತುಗಳೆಲ್ಲ ಇದ್ದಾವೆ. ಎಲ್ಲ ಭಕ್ತರು ಬರಲಿ, ಸೇವೆ ಕೊಡ್ಲಿ, ಎಲ್ಲರ ಒಂದು ಅನುಗ್ರಹ ಪ್ರಾಪ್ತಿ ಮಾಡಿಕೊಡ್ಲಿ ಭಗವಂತ ಅಂತ ಹೇಳಿ ದೇವರಲ್ಲಿ ಬೇಡೋದು. ದೇವರು ನಮಗೂ ಅನುಗ್ರಹ ಮಾಡಲಿ, ನಮ್ಮ ಕುಟುಂಬಕ್ಕೂ, ಹಾಗೆ ಬಂದಂಥ ಭಕ್ತರಿಗೂ, ಹಾಗೆ ಇವತ್ತು ವಿಡಿಯೋ ಮಾಡಿದ ನಿಮ್ಮ ಕುಟುಂಬಕ್ಕೂ ದೇವರು ಅನುಗ್ರಹ ಮಾಡಿಕೊಟ್ಟು ಶ್ರೀರಕ್ಷೆಗೆ. ನಾನು ಪಿ ಶ್ರೀಕೃಷ್ಣ ಭಟ್ ಅಂತ ದೇವರ ಪ್ರಧಾನ ಅರ್ಚಕರು, ಸುಬ್ರಹ್ಮಣ್ಯ ದೇವಸ್ಥಾನ, ಮುಗುಳ್ಯ ಸುಬ್ರಹ್ಮಣ್ಯ ದೇವಸ್ಥಾನ. ನಾನು ಅದು ಬೋರ್ಡ್ ತೋರಿಸಿದ್ದೇನೆ. ಹಾಗೇನೆ ಭಟ್, ಈಗ ಇದು ನೀವು ಒಂದೇ ಮೂರ್ತಿಯಲ್ಲಿ 3 ದೇವರಿದೆ ಅಂತ ಹೇಳಿದ್ರಿ. ಈ ರೀತಿ ಬೇರೆ ಸುಬ್ರಹ್ಮಣ್ಯ ಮೂರ್ತಿ ಇಲ್ಲ. ಇದು ಇಲ್ಲಿ ವಿಶೇಷ ಇದ್ದಾನೆ. ಮತ್ತೆ ನವಿಲ್ ಸೈಡಿಗೆ ಇದ್ದಿದೆ. ಮತ್ತೆ ಇದು ಅದೇನು ಗದೆ ಹಿಡ್ಕೊಂಡು ನಿಂತಿದ್ದಿದೆ. ಈ ಟೈಪ್ ಇಂದ ಇಲ್ಲವೇ ಇಲ್ಲ. ನಮ್ಮ ಇಲ್ಲಿ ಸಹ ನೋಡ್ಲಿಕ್ಕೆ ನೀವು ಎಲ್ಲೂ ಕ್ಯಾಮರಾ ಇಲ್ಲ. ಹಾಗೆ ನಾಗ ಮತ್ತೆ ಈಶ್ವರ ಕೈಲಿದ್ದಾರೆ. ಮತ್ತು ಸುಬ್ರಹ್ಮಣ್ಯೇಶ್ವರ, ನಾಗ ಸುಬ್ರಹ್ಮಣ್ಯ, ಹಾಗೆ ಮೃತ್ಯುಂಜಯ ರುದ್ರ, ಈಶ್ವರ ಇದ್ದಾನೆ. ಹಾಗೆ ಇನ್ನೊಂದು ಬಿಟ್ರೆ ನೀವು ಧ್ಯಾನದ ಬಗ್ಗೆ ಹೇಳಿದ್ರಿ. ಯಾಕಂತಂದ್ರೆ ಹೇಳಿದ್ರೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ನಾವು ಭಕ್ತರಿಗೆ ಬೋಧನೆ ಮಾಡ್ತೇವೆ. ನಿತ್ಯವೂ ಒಂದು ದಿನದಲ್ಲಿಯ ಬೆಳಿಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ, ಊಟಕ್ಕೂ ಮೊದಲು ಭಗವಂತನಿಗೆ ಕೈ ಮುಗಿದು, ಒಂದು ದೀಪ ಇಟ್ಟು ಕೈ ಮುಗಿದು ನಿತ್ಯವೂ ಧ್ಯಾನ ಮಾಡಬೇಕು. ಇಲ್ಲಿಯ ವಿಶೇಷತೆ ಹಾಗೆ. ಭಗವಂತನ ಓಂ ನಾಗ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ತಾ ಬರಬೇಕು 108 ಬಾರಿ. ಮುಟ್ಟು ಮೈಲಿಗೆ ಸೂತಿಗಾದಾಗ ಹೆಂಗಸರಿಗೆ ಆಗೋದಿಲ್ಲ, ಗಂಡಸರಿಗೂ ಹಾಗೆ ಸೂತಿಗಾದಾಗ ಆಗೋದಿಲ್ಲ. ಉಳಿದ ಎಲ್ಲ ದಿನದಲ್ಲಿಯೂ ಇಲ್ಲಿಯ ಒಂದು ಅವಕಾಶ ತಗೊಂಡ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ನಾವು ಕಪ್ಪು ಇಟ್ಕೊಂಡು ಬಂದು ಹೇಳ್ತಾರೆ ನಮಗೆ. ಇಲ್ಲಿ ವಿಶೇಷ ಪೂಜೆ ಅಂತ ಹೇಳಿದರೆ ಕಾರ್ತಿಕ ಪೂಜೆ, ಕಾರ್ತಿಕೇಯನಿಗೆ ಕಾರ್ತಿಕ ಪೂಜೆ, ರಂಗ ಪೂಜೆ, ನಾಗದೇವರಿಗೆ ತಂಬಿಲ ಸೇವೆ, ಹಾಗೆ ನಿತ್ಯ ಪೂಜೆ, ಹೀಗೆ ನಡೀತಾ ಹೋಗ್ತಾರೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಅನುಗ್ರಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನಿಗೆ ಸೇವೆ ಕೊಡುವ ಸೌಭಾಗ್ಯ ದೇವರ ಅನುಗ್ರಹ ಮಾಡಲಿ, ಕಾಪಾಡಲಿ, ಒಳ್ಳೇದಾಗಲಿ, ಶುಭವಾಗಲಿ. ಸ್ನೇಹಿತರೆ ನೋಡಿದ್ರೆ ಭಟ್ರೆಲ್ಲ ಹೇಳಿದ್ರು. ನಾನು ಯಾಕೆ ವಿಷಯಗಳನ್ನ ಅವ್ರು ಮೊದಲೇ ನಮ್ಗೆ ಹೇಳಿದ್ರು, ಬಟ್ ನಾನು ಹೇಳಿಲ್ಲ. ಯಾಕಂತಂದರೆ ನಾವು ಹೇಳೋದಕ್ಕಿಂತಲೂ ಅರ್ಚಕರು ಹೇಳಿದ್ರೆ ಅವರ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಹೇಳೋದ್ರಿಂದ ನಿಮಗೂ ತುಂಬ ಮನಮುಟ್ಟವಾಗಿ ಅರ್ಥ ಆಗುತ್ತೆ. ಹಾಗೆ ಅವ್ರ ಬಾಯಿಂದ ನಾವು ಕೇಳ್ಕೊಂಡ್ವಿ. ನನಗೆ ತುಂಬ ಖುಷಿ ಆಯಿತು. ಅವರೊಂದು ಧ್ಯಾನದ ಬಗ್ಗೆ ಹೇಳಿದ್ರು. ನಾನು ಯಾಕೆ ನಿಮಗೆ ಧ್ಯಾನದ ಬಗ್ಗೆ ಇಲ್ಲಿ ಅವ್ರ ಬಾಯಲ್ಲಿ ಹೇಳಿಸ್ತೆ ಅಂತಂದರೆ,
ತುಂಬ ಜನಕ್ಕೆ ಇಲ್ಲಿ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಾವು ದೇಶದ ನಾನಾ ಕಡೆಯಿಂದ ನೀವು ನೋಡ್ತಾ ಇರಬಹುದು. ಒಂದು ವೇಳೆ ಬರ್ಲಿಕ್ಕೆ ಆಗದಿದ್ದವರು ನಿಮ್ಮಲ್ಲಿ ನೀವು ಇದನ್ನು ಧ್ಯಾನ ಮಾಡಿ ನಿಮಗೆ ಬರಬೇಕು ಅಂತ ಅನ್ಸಿದಾಗ ಒಮ್ಮೆ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ. ಸ್ನೇಹಿತರೆ, ಹಾಗೆ ಇಲ್ಲೊಂದು ಅಶ್ವತ್ಥ ಗಿಡ ಇದೆ. ಮೊದಲು ಇಲ್ಲಿ ಒಂದು ಅಶ್ವತ್ಥ ಮರ ಇತ್ತಂತೆ. ಆ ಮರವನ್ನು ಕಡ್ದ ನಂತರ ಬೇರೆ ಒಂದು ಅಶ್ವತ್ಥ ಗಿಡ ಇಟ್ಟಿದ್ದಾರಂತೆ. ನಾವು ಅದನ್ನು ಸಹ ಹೋಗಿ ನೋಡ್ಕೊಂಬರೋಣ. ಇದಿಲ್ಲಿ ದೇವಸ್ಥಾನದಿಂದ ಆಪೋಸಿಟ್ ಒಂದು ಕೆಳಗೆ ಹೋಗ್ಲಿಕ್ಕೆ ಒಂದು ಸಣ್ಣದಾಗಿ ದಾರಿ ಇದೆ. ಈ ದಾರಿಯಲ್ಲಿ ನಾವು ಸೀದಾ ಮುಂದೆ ಹೋದರೆ ಇಲ್ಲಿ ಒಂದು ನದಿ ಬರುತ್ತೆ. ಬನ್ನಿ, ನಾನು ಅಲ್ಲಿಗೆ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಆ ಮರ. ಆ್ಯಕ್ಚುಲಿ ಈಗ ಕೆಲಸ ನಡೀತಾ ಉಂಟು. ಇಲ್ಲಿ ಕಟ್ಟೆ ಎಲ್ಲ ಕಟ್ತಿದ್ದಾರೆ. ಈ ಮರಕ್ಕೆ ನಾಡ್ದು ಉಪನಯನ ಇದೆ ಅಂತೆ. ಇದರ ಹತ್ತಿರನೇ ಇಲ್ಲಿ ನೋಡಿ, ಇದು ನದಿ. ಇದು ನೇತ್ರಾವತಿ ನದಿ. ಈ ದೇವಸ್ಥಾನದ ಎದುರೇ ಫುಲ್ ತೋಟ ಇದೆ. ತುಂಬ ಪ್ಲೇಸ್ ಕೂಲ್ ಆಗಿದೆ. ನಾವು ಆಲ್ಮೋಸ್ಟು ಎಲ್ಲ ದೇವಸ್ಥಾನನ ಒಳಗಡೆ ಹೋಗಿ ನಾವು ಶೂಟ್ ಮಾಡೋದ್ರಿಂದ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕೂಲ್ ಆಗಿರೋ ಪ್ಲೇಸ್ಗಳು ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ. ಇಲ್ಲಿಗೆ ಸಹ ಹಾಗೆ ವ್ಯೂಸ್ ತುಂಬ ಚೆನ್ನಾಗಿದೆ. ನೀವು ನನ್ನ ಹಿಂದ್ಗಡೆ ನೋಡ್ತಿರ್ಬೋದು, ಫುಲ್ಲು ಎಲ್ಲ ಕಡೆನೂ ಹೊಳೆ ಕಾಣ್ತಾ ಉಂಟು. ಈ ಕಡೆ ಬಂದರೆ ಫುಲ್ ಗ್ರೀನರಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಫ್ಯಾಮಿಲಿ ಎಲ್ಲ ಬಂದರೆ ಒಳ್ಳೆ ಕೂತ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಧ್ಯಾನ ಮಾಡುವಂಥವರಿಗೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿದೆ ಇದು. ಇವತ್ತು ನನ್ನ ಜೊತೆ ಲಿಖಿತ ಸಹ ಬಂದಿದ್ದಾಳೆ. ಆದರೆ ಇವತ್ತು ಬಂದಿರೋ ಲಿಖಿತ ಪೇಷಂಟ್ ಮಾತ್ರ. ಹಲೋ. ಆ್ಯಕ್ಚುಲಿ ಸ್ವಲ್ಪ ಒಳ್ಳೆ ಜ್ವರ ಉಂಟು, ಹಾಗಾಗಿ ಸೈಲೆಂಟಾಗಿ ಕೂತಿದ್ದಾಳೆ. ಇಲ್ಲಾಂದ್ರೆ ನಮ್ಮ ಜೊತೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ತಾ ಇದ್ಲು. ಮೊನ್ನೆ ನಾ ಹೋದ್ದೆಲ್ಲ ಸ್ವಲ್ಪ ಸುಸ್ತಾಗಿರ್ಬೋದು. ಸುಸ್ತಾಗಿದೆ ಮೊನ್ನೆ ಹೋದ್ದೆಲ್ಲ? ಇಲ್ವಾ? ಅರ್ಧ ಅಂಗಿ ಉಂಟು ಇಲ್ಲಿ, ಅರ್ಧ ಅಂಗಿ ನೋಡಿ ಇಲ್ಲಿ. ಅದು ಅವರ ತೋಟ ತೋರಿಸ್ತಿದ್ದಾರೆ, ನನ್ನನ್ನು ತೋರಿಸ್ತಾ ಇಲ್ಲ. ಅರ್ಧ ಅಂಗಿ ಬೇಕಂತ್ಲಿ ಅದೀಗ ಮುಖ ತೋರಿಸಿದ್ದು. ಅವಾಗ ಬೇಕಂತಲೇ ತೋಟ ತೋರಿಸಿ ಅರ್ಧ ಅಂಗಿ ಅಂತ, ಅದನ್ನೇ ಅರ್ಧ ಅಂಗಿ ಅಂತ ಹೇಳಿದವರು. ಅರ್ಧ ಅಂಗಿ ನಮಗೆ ಮಿತ್ತು ಸುಪುತ್ರ ಮೇಲಿದ್ದಾನೆ. ಇದೊಂದು ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಶ್ರೀ ಮುಗುಳಿಯ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವಾಗಿತ್ತು. ಹಾಗೆಯೇ ಈ ದೇವಸ್ಥಾನ ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿತ್ತು. ನಮ್ಮ ಒಂದು ಉದ್ದೇಶ ಇಷ್ಟೇ, ತುಂಬ ಒಳಗಿರುವಂತಹ ದೇವಸ್ಥಾನಗಳೆಲ್ಲ ಒಂದು ಬೆಳಕಿಗೆ ಬರಲಿ, ತುಂಬ ನಿಮ್ಗೆ ಗೊತ್ತಾಗಬೇಕು. ನಾನು ಯಾವತ್ತೂ ಹೇಳ್ತೀನಿ, ದೊಡ್ಡ ದೇವಸ್ಥಾನ ಹೋದ್ರೆ ಏನಾಗುತ್ತೆ ಅಂತಂದರೆ ತುಂಬ ಜನ ಇರ್ತಾರೆ, ಗಡಿಬಿಡಿರುತ್ತೆ, ನಮಗೆ ದೇವರ ದರ್ಶನ ಮಾಡಲಿಕ್ಕೆ ಅಷ್ಟು ಚೆನ್ನಾಗಲ್ಲ. ಇಲ್ಲೆಲ್ಲ ಬಂದರೆ ಆರಾಮ್ಸೆ ನಾವು ಬಂದು ಕೂತ್ಕೊಂಡು ಧ್ಯಾನ ಮಾಡಿ ನಮ್ಮ ದೇವರ ದರ್ಶನ ಮಾಡ್ಕೊಂಡು ಹೋಗಬಹುದು. ಹಾಗೆಯೇ ಇದೊಂದು ಪ್ರಕೃತಿಯ ಮಡಿಲಿನಲ್ಲಿದೆ. ನೀವು ಇಲ್ಲಿ ಬಂದಾಗ ನಿಮಗೆ ಅದರ ಅನುಭವ ಆಗುತ್ತೆ. ನಾವು ಡ್ರೋನ್ ಇದ್ದರೆ ನಾವು ಖಂಡಿತವಾಗ್ಲೂ ತೋರಿಸ್ತಿದ್ವಿ, ಬಟ್ ನಮ್ಮ ಹತ್ರ ಡ್ರೋನ್ ಇಲ್ಲ, ಹಾಗೆ ನಾವು ಅದನ್ನ ಮಾಡ್ತಾ ಇಲ್ಲ. ಪಕ್ಕದಲ್ಲಿ ನದಿ ಇದೆ, ತೋಟ ಇದೆ, ತೋಟದ ಮಧ್ಯದಲ್ಲಿ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನದು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ನನಗೆ ಯಾವ ರೀತಿ ಹೇಳಬೇಕು ಅನ್ನೋದು. ಅಷ್ಟು ಸುಂದರವಾದಂಥ ಒಂದು ದೇವಸ್ಥಾನ ಸಹ ಹೌದು. ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ತುಂಬ ಪ್ಲೇಸ್ ಇದೆ, ಆರಾಮ್ಸೆ ನೀವು ಕೂತ್ಕೊಂಡು ಹೋಗ್ಬೋದು. ಅದು ಫ್ಯಾಮಿಲಿ ಎಲ್ಲ ಬಂದರು, ಚಿಕ್ಕ ಮಕ್ಕಳು ಬಂದರು ಅಂತಂದರೆ ತುಂಬಾ ಒಳ್ಳೆಯದು. ಹೊಳೆ ಹತ್ರ ಹೋಗ್ಬೋದು, ಬಟ್ ಹೊಳೆ ಇಳಿಲಿಕ್ಕೆ ಆಗಲಿಕ್ಕಿಲ್ಲ, ಸ್ವಲ್ಪ ಅಪಾಯ ಇದೆ, ಬೇಡ. ತೋಟ ಇದೆ, ತೋಟದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಆದರೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಪರಿಸರ ಕಡೆ ಬಂದಾಗ ಪ್ಲಾಸ್ಟಿಕ್ನೆಲ್ಲ ನೀವು ಯೂಸ್ ಮಾಡಬೇಡಿ. ಮಾಡಿದ್ರೂ ಅದನ್ನು ನೀವು ತಗೊಂಡು ಹೋಗಿ. ನಾನು ಲಾಸ್ಟ್ ವಿಡಿಯೋ ಸಹ ಹೇಳಿದ್ದೆ, ಯಾಕಂದರೆ ಪ್ರಕೃತಿಯ ಮಣ್ಣಿನಲ್ಲಿ ಶುದ್ಧವಾದಂಥ ಒಂದು ವಾತಾವರಣದಲ್ಲಿ ದೇವಸ್ಥಾನಗಳಿದೆ. ಹಾಗೆ ಪ್ರಕೃತಿ ಸಹ ಅಚ್ಚೆ ಶುದ್ಧವಾಗಿದೆ. ನಾವು ಹಾಕುವಂಥ ಒಂದು ಪ್ಲಾಸ್ಟಿಕ್ಕು ನಾಳೆ ನಮಗೆ ಅದು ಮಾರಕವಾಗಬಹುದು. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು, ಬಾಯ್.